ಕುಂಬಳೆ ಜಿಎಚ್ಎಸ್ಎಸ್ ಶಾಲೆಗೆ ಹೊಸ ಕಳೆ, ಬಹುಮಹಡಿ ಕಟ್ಟಡ ಉದ್ಘಾಟನೆ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಕುಂಬಳೆ ಸರ್ಕಾರಿ ಸೀನಿಯರ್ ಬೇಸಿಕ್ ಶಾಲೆಯಲ್ಲಿ ಕಿಫ್ಬಿ ಕಿಲಾ ಯೋಜನೆಯಡಿ ನಿರ್ಮಿಸಲಾದ ನೂತನ ಬಹುಮಹಡಿ ಕಟ್ಟಡವನ್ನ ಶಿಕ್ಷಣ ಸಚಿವ ಅಡ್ವೊಕೇಟ್ ಎನ್ ಶಂಸುದ್ದೀನ್ ಅವರು ಉದ್ಘಾಟಿಸಿದರು. 3.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಕಟ್ಟಡದಲ್ಲಿ ಒಟ್ಟು 18 ತರಗತಿ ಕೊಠಡಿಗಳಿವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಜೇಶ್ವರದ ಶಾಸಕ ಎಕೆ ಅಶ್ರಫ್ ವಹಿಸಿದರು. ಕಲ್ಲಟ್ರ ಮಾಹಿನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಪಂಚಾಯತ್ ಅಧ್ಯಕ್ಷ ವಿಪಿ ಅಬ್ದುಲ್ ಖಾದರ್ ಸ್ವಾಗತಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಾಂ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ಲಾ ಕುಂಜಿ ಚಿರ್ಕಳ, ಪಂಚಾಯತ್ ಉಪಾಧ್ಯಕ್ಷೆ ಎಂ ಬಲ್ಕೀಸ್, ಜಿಲ್ಲಾ ಪಂಚಾಯತ್ ಸದಸ್ಯ ಅಜೀಜ್ ಕಲತೂರ್, ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ಕಾರ್ಲಾ ಹಾಗೂ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಕೆ ಆರಿಫ್ ಸೇರಿದಂತೆ ಹಲವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪ್ರಥಮ ಡಿಜಿಟಲ್ ಸ್ಕ್ವೇರ್ ಅನ್ನು ಕೂಡ ಶಿಕ್ಷಣ ಸಚಿವ ಎನ್ ಶಂಸುದ್ದೀನ್ ಉದ್ಘಾಟಿಸಿದರು. കെട്ടിടങ്ങളും അതുപോലുള്ള അനുബന്ധ സൗകര്യങ്ങളുമൊക്കെ ഒത്തുചേരുക എന്നുള്ളത് നമുക്കെല്ലാവർക്കും, ഈ നാട്ടുകാർക്കെല്ലാവർക്കും വലിയ ആഹ്ലാദമുണ്ടാക്കുന്ന ഒരു കാര്യമാണ്. അപ്പൊ ആ ആഹ്ലാദത്തിൽ ഞാനും നിങ്ങളോടൊപ്പം പങ്കുചേരുകയാണ്. എല്ലാവർക്കും സന്തോഷമായ സ്കൂളിൽ പുതിയ കെട്ടിടം കിട്ടി, മനോഹരമായ കെട്ടിടം അല്ലേ? ആ കെട്ടിടത്തിനകത്ത് സംസ്ഥാന തലത്തിൽ ഒരു ചെറിയ പദ്ധതിയുടെ ഉദ്ഘാടനം ഇന്ന് നമ്മൾ നിർവഹിക്കപ്പെട്ടു.